ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚ ಉಳ್ಳಾರು. ನಮ್ಮ ಕರಾವಳಿಯ ಚಂದದ ಭಾಷೆ ತುಳು ಮಾತಾಡೋಕ್ಕೆ ನಿಮಗೆ ಇಷ್ಟನಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಕನ್ನಡದಲ್ಲಿ ತುಳು ಕಲಿಯಿರಿ ಇವತ್ತಿನ ಭಾಗದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಕೆಲವೊಂದು ಮಾತುಗಳನ್ನು ಇವತ್ತು ಕಲಿಯೋಣ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸರಿ, ಇವತ್ತಿನ ಮೊದಲ ವಾಕ್ಯ ಏನಂದರೆ ಮನೆಗೆ ಬನ್ನಿ. ಮನೆಗೆ ಬನ್ನಿ ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು ಇಲ್ಲಗ್ ಬಲೆ. ಇಲ್ಲಗ್ ಬಲೆ ಮನೆಗೆ ತುಳುವಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದಿನ ವಾಕ್ಯ ಒಳಗೆ ಬಂದು ಕುಳಿತುಕೊಳ್ಳಿ. ಒಳಗೆ ಬಂದು ಕುಳಿತುಕೊಳ್ಳಿ ಇದನ್ನು ತುಳುವಲ್ಲಿ ಉಲೈ ಬತ್ತದು ಕುಲ್ಲುಲೆ. ಉಲೈ ಬತ್ತದು ಕುಲ್ಲುಲೆ. ಹಾಗೆ ಮುಂದಿನ ವಾಕ್ಯ ನೀರು ಕುಡಿಯುತ್ತೀರಾ. ನೀರು ಕುಡಿಯುತ್ತೀರಾ. ನೀರು ಪರ್ಪರ. ನೀರು ಪರ್ಪರ. ಹಾಗೆ ಮುಂದೆ ನೀವು ಏನು ಅಡುಗೆ ಮಾಡಿದ್ದೀರಾ. ನೀವು ಏನು ಅಡುಗೆ ಮಾಡಿದ್ದೀರಾ ಇದನ್ನು ತುಳುವಲ್ಲಿ ಹೀಗೆ ಹೇಳೋದು ಈರು ದಾದ ಅಟಿಲು ಮಲ್ದರು. ಈರು ದಾದ ಅಟಿಲು ಮಲ್ದರು ಅಡುಗೆಗೆ ತುಳುವಲ್ಲಿ ಅಟಿಲು ಅಂತ ಹೇಳ್ತಾರೆ. ಹಾಗೆ ಮುಂದೆ ನನಗೆ ತುಂಬ ಹಸಿವಾಗುತ್ತಿದೆ. ನನಗೆ ತುಂಬ ಹಸಿವಾಗುತ್ತಿದೆ ಇದನ್ನು ತುಳುವಲ್ಲಿ ಎಂಕ್ ಜೋರು ಬಡ ಆವೊಂದುಂಡು. ಎಂಕ್ ಜೋರು ಬಡ ಆವೊಂದುಂಡು ಹಸಿವಿಗೆ ತುಳುವಿನಲ್ಲಿ ಬಡವು ಅಂತ ಹೇಳ್ತಾರೆ. ಎಂಕ್ ಜೋರು ಬಡವಾವೊಂದುಂಡು. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತ ವಾಕ್ಯಗಳು ನಿಮಗೆ ಉಪಯೋಗವಾಗಿದೆ ಅಂತ ನಾನು ನಂಬಿದ್ದೇನೆ. ಅಂದ ಹಾಗೆ ನಿಮಗೆ ತುಳುವಲ್ಲಿ ಇಷ್ಟವಾದ ವಾಕ್ಯ ಯಾವುದು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ತುಳು ಮಾತಾಡಿ, ತುಳು ಕಲಿಯಿರಿ, ತುಳು ಕಲಿಸಿರಿ. ಸೊಲ್ಮೆಲು ಗೆಳೆಯರೇ.